ರಾಜ್ಯದಲ್ಲಿ ಕಾರ್ಯಾಚರಿಸುತ್ತಿರುವ ಪೇಯಿಂಗ್ ಗೆಸ್ಟ್ ಹೋಮ್ಗಳು ಮತ್ತು ಹೋಮ್ ಸ್ಟೇಗಳಿಗೆ ನಗರಾಭಿವೃದ್ಧಿ ಇಲಾಖೆ ಮೂಲಕ ಶೀಘ್ರದಲ್ಲಿ ಹೊಸ ನೀತಿ ನಿಯಮಗಳನ್ನು ಜಾರಿಗೊಳಿಸಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವ ಉtkadar ಹೇಳಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರ ಪ್ರದೇಶದಲ್ಲಿ ಪೇಯಿಂಗ್ ಗೆಸ್ಟ್ಗಳು ಜಾಸ್ತಿ ಇದೆ, ಆದರೆ ಹೆಚ್ಚಿನ ಪಿಜಿಗಳು ಯಾವುದೇ ರೀತಿಯ ನಿಯಮಗಳನ್ನು ಪಾಲಿಸುತ್ತಿಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹೊಸ ನಿಯಮಗಳನ್ನು ಜಾರಿಗೆ ತರಲು ತೀರ್ಮಾನ ಮಾಡಲಾಗಿದೆ. ಕನಿಷ್ಠ ಮೂಲಭೂತ ಸೌಕರ್ಯ ವ್ಯವಸ್ಥೆ ಇರುವಂತೆ ನೋಡಿಕೊಳ್ಳುವುದು ಇದರ ಉದ್ದೇಶವಾಗಿದೆ. ಪಿಜಿಯಲ್ಲಿರುವ ಮಹಿಳೆಯರಿಗೂ ಭದ್ರತೆ ಸಿಕ್ಕಂತಾಗುತ್ತೆ. ಅದೇ ರೀತಿ ಹೋಮ್ ಸ್ಟೇಗೂ ಶೀಘ್ರದಲ್ಲೇ ಹೊಸ ನೀತಿ ತರಲು ಸರ್ಕಾರ ಚಿಂತನೆ ನಡೆಸಲಾಗಿದೆ ಎಂದು ತಿಳಿಸಿದರು. ಪ್ರಥಮ ಬಾರಿಗೆ ಒಂದು ಪಿಜಿಗೆ ಮತ್ತು ಹೋಮ್ ಸ್ಟೇಗೆ ಸಂಬಂಧಪಟ್ಟಾಗೆ ಕೆಲವೊಂದು ನೀತಿ ನಿಯಮ ಪಾಲಿಸಿಗಳಿಂದ ತಂದು ಬಹುಶಃ ಅಲ್ಲಿ ಪಿಜಿ ಮಾಡುವವರಿಗೆ ಕೂಡ ಒಂದು ಕಾನೂನು ಸಿಸ್ಟಮ್ ಮಾಡಿ ಅಲ್ಲಿ ಬರುವವರಿಗೆ ಕೂಡ ಭದ್ರತೆ ಮತ್ತು ಅವರಿಗೆ ಬೇಕಾಗುವಂತಹ ಕನಿಷ್ಠವಾದ ಮೂಲಭೂತ ಸೌಕರ್ಯ ವಂಚಿತ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಮತ್ತು ಏನಾದರೂ ಆ ಪಿಜಿಯ ಮಾಲೀಕರು ಹೆಚ್ಚು ಕಮ್ಮಿ ಆ ಹೇಳಿದಂಥ ಕನಿಷ್ಠ ಮೂಲಭೂತ ಸೌಕರ್ಯ ಇದ್ದರೆ ಅದನ್ನು ಕೇಳುವಂಥ ಹಕ್ಕನ್ನು ಅದು ನೋಡುವಂಥ ಪಾಲಿಸಿ ಇದಾಗಿದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಆಸ್ತಿ ಸೌಲಭ್ಯವನ್ನು ಶೀಘ್ರದಲ್ಲೇ ಜಾರಿಗೆ ತರಲಾಗುವುದು. ಆನ್ಲೈನ್ ಮೂಲಕ ಅರ್ಜಿಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಕರ್ನಾಟಕದ 10 ನಗರ ಪಾಲಿಕೆಯಲ್ಲಿ ಶೀಘ್ರದಲ್ಲೇ ಜಾರಿಗೆ ತರಲಾಗುವುದು. ಇದರ ಜೊತೆಯಲ್ಲಿ ಖಾತೆ ಬದಲಾವಣೆಗೆ ಇದು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಎಲ್ಲ ನಮ್ಮ ಕಾರ್ಪೊರೇಷನ್ನಲ್ಲಿ ಈ ಆಸ್ತಿಯನ್ನು ಔಷಧದಲ್ಲಿ ಜಾರಿಗೆ ತರ್ತೇವೆ. ಪ್ರಾಪರ್ಟಿ ಟ್ಯಾಕ್ಸ್ ಮತ್ತು ಖಾತಾ ಎಲ್ಲ ಆನ್ಲೈನ್ ಸಿಸ್ಟಮ್ ನಾವು ತರುವಂಥದ್ದು. ಸೊ ಮ್ಯಾನ್ಯುಯಲ್ ಆಗಿ ಕಲೆಕ್ಟ್ ಮಾಡುವಂಥದ್ದು ಇದೆಲ್ಲ ದೂರ ಮಾಡಿ ಪ್ರಾಪರ್ಟಿ ಟ್ಯಾಕ್ಸನ್ನು ನಾವು ಆನ್ಲೈನ್ ಮುಖಾಂತರ ನೇರವಾಗಿ ತಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಎಲ್ಲ 10 ಕಾರ್ಪೊರೇಷನ್ಗೂ ನಾವು ಜಾರಿಗೆ ತರ್ತೇವೆ. ರಾಜ್ಯ ಸಮ್ಮಿಶ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಸರ್ಕಾರಿ ರಜೆಗಳನ್ನು ರದ್ದುಗೊಳಿಸಿಲ್ಲ. ಇದರ ಬಗ್ಗೆ ಜನರು ಗೊಂದಲ ಪಡೆಯುವ ಅಗತ್ಯವಿಲ್ಲ ಎಂದು ಸಚಿವರು ತಿಳಿಸಿದರು. ಗುಡ್ ಫ್ರೈಡೆ, ಈದ್ ಮಿಲಾದ್ ಹಬ್ಬ, ಮಹಾಲಯ ಅಮಾವಾಸ್ಯೆ ಇದರಾಗ್ತದಿಂದ ಗೊಂದಲ ಇದೆ. ಜನರಿಗೆ ಯಾವುದೇ ಗೊಂದಲ ಬೇಡ ಅಂತ ಯಾವುದೇ ತೀರ್ಮಾನ ಸರ್ಕಾರ ತಗೊಳ್ಳಿಲ್ಲ. ಇನ್ನು ನೀರಿನ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ರೇಷನಿಂಗ್ ವ್ಯವಸ್ಥೆ ಮಾಡಿದ್ದು, ಇನ್ನು 10 ದಿನಕ್ಕೆ ನೀರಿನ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ತಿಳಿಸಿದ್ರು. ಇವತ್ತು ನಾವು ರೇಷನಿಂಗ್ ಮತ್ತು ಸ್ವಲ್ಪ ನೀರಿದ್ದ ಕಾರಣ 10th ತನಕ ನಮ್ಮ ರೇಷನಿಂಗ್ ಮುಖಾಂತರ ಈಗಿರುವಂತಹ ನೀರನ್ನು ಎಕ್ಸ್ಟೆಂಡ್ ಟು 10th ರೇಷನಿಂಗ್ ಇದೆ. ಅದೇ ಪ್ರಪೋರ್ಷನ್ ರೇಷನಿಂಗ್ ಅಥವಾ ಮತ್ತೆ ಅದೇ ಪ್ರಪೋರ್ಷನ್ ರೇಷನಿಂಗ್. ಕಾಂಗ್ರೆಸ್ ಹಿರಿಯ ಮುಖಂಡ ರಾಮಲಿಂಗಾರೆಡ್ಡಿ ಹಾಗೂ ರೋಷನ್ ಬೇಗ್ ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವುದನ್ನು ಹೈಕಮಾಂಡ್ ನೋಡಿಕೊಳ್ಳುತ್ತದೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಮುಜರಾಯಿ ಇಲಾಖೆಯಿಂದ ಮಳೆಗಾಗಿ ಪ್ರಾರ್ಥನೆ ಸುತ್ತೋಲೆ ಹೊರಡಿಸಿರುವ ಕುರಿತು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು, ಸಾಮೂಹಿಕ ಪ್ರಾರ್ಥನೆಗೆ ಒಂದು ಶಕ್ತಿ ಇದೆ. ಪ್ರಾರ್ಥನೆ ಶೀಘ್ರವಾಗಿ ಫಲ ನೀಡುವುದಿಲ್ಲ, ಆದರೆ ತಡವಾಗಿಯಾದರೂ ಫಲ ನೀಡುತ್ತೆ. ದೇವಸ್ಥಾನಕ್ಕೆ ಖರ್ಚು ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ದೇವರ ವಿಶೇಷ ಅನುಗ್ರಹ ಅತ್ಯಗತ್ಯ. ಇಲ್ಲದೆ ಹೋದ್ರೆ ಯಾವುದೇ ಕೆಲಸ ನಡೆಯುವುದಿಲ್ಲ ಅಂತ ಸಚಿವ utkadar ತಿಳಿಸಿದ್ರು. ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆ ಮೆಚ್ಚಿದ್ರೆ ಮಳೆ ಬಂದೇ ಬರ್ತದೆ. ಇವತ್ತು ನಾವೆಲ್ಲರೂ ಕೂಡ ಇವತ್ತು ಮಸೀದಿಯಲ್ಲಿ, ಚರ್ಚಲ್ಲಿ, ದೇವಸ್ಥಾನದಲ್ಲಿ ಎಲ್ಲ ಕೂಡ ಆಗ್ತದೆ. ನಾನು ಇಡೀ ರಾಜ್ಯದಲ್ಲಿ ಒಟ್ಟಾಗ ಸಾಮೂಹಿಕವಾಗಿ ಎಲ್ಲ ಒಗ್ಗಟ್ಟು ಅದಕ್ಕೆ ದೊಡ್ಡದೊಂದು ಪ್ರಾರ್ಥನೆಗೆ ಒಂದು ಶಕ್ತಿ ಇದೆ. ನಾಗೇಶ್ ಕಾಬೂರು, V4 News 24/7 ಮಂಗಳೂರು.